ಹೀಗೆ ಆಗುವುದಕ್ಕೆ ಕಾರಣವಾಯಿತು. ಅವಳು ಘೋರ ರೂಪಿ ಪುರುಷ ಚಿತ್ರಗುಣ ಮಾಡಲಿಕ್ಕೆ ಮಹಿಳೆಗೆ ಬಂದು ಆಗ ಅವಳ ಕೈಗಳು ಇರಬಾರ್ದು ಅಂದರೆ ಕೈಗಳನ್ನು ತುಂಡು ಮಾಡಿದ್ದೇನೆ ನಾನು. ಅವಳು ಪುರುಷ ಚಿತ್ರಣ ಮಾಡಿ ಹಾಗಾಗಿ ಅವಳ ಕೈಗಳನ್ನು ತರಿಸಿಬಿಟ್ಟು ಕಪ್ಪು ಕಪ್ಪು ಘೋರ ರೂಪಿ ಅವಳು. ಕಪ್ಪಿದ್ರೆ ಘೋರ ಅಂತ ಕಪ್ಪಿದ್ರೆ ಕೆಲವರು ಅದನ್ನು ಲಕ್ಷಣ ಅಂತ ಕರೀತಾರೆ. ಒಪ್ಪಿಗೆ ಅಂತ ಹೇಳ್ತಾರೆ. ಕಪ್ಪಿದ್ದೆಲ್ಲ ಘೋರ ಆಗ್ತಿಲ್ಲ, ಕಪ್ಪಿದ್ದೆಲ್ಲ ಪರಿಮಳವನ್ನು ಗೊತ್ತಾಗಲ್ಲ. ಸ್ವಲ್ಪ ಸಮಯ ಇದ್ದ ಪುನಃ ವನವಿಹಾರಕ್ಕೆ ಕಾಡನ್ನು ಸೇರಿಕೊಂಡ. ರಾಜರಾಗದ ವನವಿಹಾರ ಮಾಡುವುದು ಅಂತ ಮುಂದೇನಾಯ್ತು? ಅಲ್ಲಿ ಒಬ್ಬರು ತ್ರೈಲೋಕ ಸುಂದರಿಯನ್ನೆಲ್ಲ ಹುಡುಗಿ ಸಿಕ್ಕಿದ್ರು. ತ್ರೈಲೋಕ ಸುಂದರಿ ಅಲ್ಲಿ ಅವಳೊಂದಿಗೆ ಇವ ಕಾಲ ಕನ್ನಡಕ್ಕೆ ಪ್ರಾರಂಭ ಮಾಡಿ ನಾಡಿನ ವ್ಯವಸ್ಥೆಯನ್ನೇ ಮರೆತು ಬಿಟ್ಟ. ನಾಡನ್ನು ಮರೆತು ಹೆಂಡತಿಯಲ್ಲಿಯೇ ಇರುವುದಕ್ಕೆ ಕಾರಣ ಏನಾದರೂ ನಾಡಿನಲ್ಲಿ ಪ್ರಜೆಗಳನ್ನು ಚೆನ್ನಾಗಿ ಕಾಪಾಡಿಕೊಂಡು ಬಂದು ಹೆಂಡತಿಯನ್ನು ಸುಖವಾಗಿರಿಸಿ ನೀನು ಅವಳನ್ನು ಸಂತೋಷಪಡಿಸಬೇಕೆಂದು ವನವಿಹಾರಕ್ಕಿಂತ ಹೋದವನಿ ಹೆಂಡತಿಗೂ ಆಶೆ ಇರುವುದಲ್ವಾ? ಅವಳನ್ನು ಕರ್ಕೊಂಡು ಹೋಗಬೇಕಿತ್ತು. ಕರ್ಕೊಂಡು ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ? ಚೊರೆ ಅಂಡೆ ಅವಳು. ಚೊರೆ ಅಂಡೆ ಅಂದ್ರೆ ಚೈಕು ಪೈಕು ಮಾತಾಡ್ತಾನೆ ಇರೋದು. ಮಾತಾಡೋದು ಹುಚ್ಚಿಯ ಹುಚ್ಚಿ ಅಲ್ಲ, ಗಂಡನ ಹತ್ರ ಏನೇನೋ ಮಾತಾಡುದು. ಏನೇನು ಅಂದ್ರೆ ಹಾಗೆ ತಿರುಗಾಡಕ್ಕೆ ಬೇಡ ಅಂತ ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ ಅವಳು. ಓಹೋ ಹಾಗೆ ಅವಳು ನಿನ್ನ ಬೆನ್ನು ಬಿಡುವುದಿಲ್ಲ, ನಾನು ಬರ್ತೇನೆ ಅಂತ ಹಠ ಹಿಡಿತಾಳೆ. ಹಾಗಾಗಿ ನೀನು ಅವಳನ್ನು ಬಿಟ್ಟು ಹೋದ. ಸರಿ, ಬಿಟ್ಟು ಹೋದವ ಮತ್ತೊಂದು ಹೆಣ್ಣಿನ ಜೊತೆಯಲ್ಲಿ ಚಕ್ಕಂದಾಟಕ್ಕೆ ಪ್ರಾರಂಭ ಮಾಡಿದ್ಯಲ್ಲ, ಇದು ಸರಿಯಾ? ಇದು ಸರಿಯಾ? ನೀನು ರಾಜ ಹೌದಾ? ರಾಜರಾಗವ ಹೇಗಿರಬೇಕು? ಪ್ರಜೆಗಳಿಗೆ ಆದರ್ಶಪ್ರಾಯರಾಗಿರ್ಬೇಕು. ತಂದೆಯ ಸ್ಥಾನದಲ್ಲಿರುವಂತಹ ರಾಜ ಪ್ರಜೆಗಳೆಲ್ಲ ಮಕ್ಕಳ ಸ್ಥಾನದಲ್ಲಿರುವವರು ಅವರನ್ನು ಕಾಪಾಡಿಕೊಂಡು ಬರಬೇಕು ಎಂಬ ವಿವೇಕ ನಿನಗಿಲ್ಲದೆ ಹೋಯ್ತಾ? ಅದನ್ನೆಲ್ಲ ಮರೆತು ಅವಳನ್ನು ಚಕ್ಕಂದಾಟ ಪ್ರಾರಂಭ ಮಾಡಿದ್ಯಲ್ಲ. ಎಲ್ಲಿ ಬರೆದದ್ದು? ಯಾರು ಬರೆದದ್ದು? ಯಾರೋ ಬರೆದಿಟ್ಟಿದ್ದಾರಂತ ಅದನ್ನೇ ಮಾಡುವುದಕ್ಕೆ ಹೋಗುವುದಲ್ಲ, ಸ್ವಲ್ಪ ಯೋಚನೆ ಮಾಡಬೇಕು. ತಪ್ಪೇ ಒಂದು ಗಂಡಸಾದವನಿಗೆ ಹೆಂಡತಿಯ ಜೊತೆಯಲ್ಲಿ ಮತ್ತೊಂದು ಹೆಣ್ಣಿಗೆ ಅಪರಾಧ ಅಲ್ವೇ ಅಲ್ಲ? ಅಪರಾಧ. ನೀವು ಸರಿ ನಾನು ಹೇಳ್ತೇನೆ, ನೀನು ರಾಜನಾಗಿದ್ದವ ಹೌದಾ? ಪ್ರಜೆಗಳಿಗೆ ಏನಾಗಬೇಕು? ತಂದೆ ಹೆಸರು ತಂದೆ ಹೇಗಿರಬೇಕು? ಆದರ್ಶಪ್ರಾಯನಾಗಿರ್ಬೇಕು. ನಿನ್ನನ್ನು ನೋಡಿ ಪ್ರಜೆಗಳು ಕಲಿಬೇಕು. ರಾಜನಾದವ ಹೀಗಿದ್ದಾನೆ, ನಾವು ಅನ್ಯಾಯವನ್ನು ಮಾಡಬಾರದು ಎಂಬುದನ್ನು ಯೋಚನೆ ಮಾಡಿ ಮುಂದರಿಯಬೇಕು ಅವಳು. ಆದರೆ ನೀನು ಹೆಂಡತಿಯನ್ನು ಕಟ್ಟಿಕೊಂಡು ಮತ್ತೊಬ್ಬಳ ಜೊತೆಯಲ್ಲಿ ಚಕ್ಕಂದಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಪ್ರಜೆಗಳು ಮಾಡುವುದನ್ನೇ ಅಲ್ವಾ? ಮಾಡಲಿಕ್ಕಿಲ್ಲ, ಅವರಿಗೆ ಶಾಸನ ವಿಧಿಸ್ತೇನೆ ನಾನು. ನೀನು ಧರ್ಮ ಶಾಸನ ತಪ್ಪು ಹೋಗ್ಬಾರ್ದಂತೇಳಿ ನಾನು ಮಾಡ್ಬೋದು. ಏನ್ ಮಾಡ್ಬೋದು? ಈಗ ನೀವು ಹೇಳುದು ಹೆಂಡತಿಯ ಜೊತೆಯಲ್ಲಿ ಗಂಡಸಾದವನಿಗೆ ಮತ್ತೊಂದು ಹೆಣ್ಣಿದ್ರೆ ಅಪರಾಧ ಅಂತ ಹೇಳೋದು. ಅಪರಾಧ ಅಲ್ವೇ ಅಲ್ಲ? ಸರಿ, ಭೂಲೋಕದಂತೆ ಒಮ್ಮೆ ಗಮನವನ್ನು ಹರಿಸಿ ನೋಡಿ. ನೀವು ಏನು ಭೂಲೋಕದಲ್ಲಿದೆ? ನಾವು ಸಂಚಾರ ಮಾಡುವ ದೊಡ್ಡ ವಾಹನಕ್ಕೆ 6 ಚಕ್ರಗಳಿದ್ದರೂ ಒಂದು ಹೆಚ್ಚು ಚಕ್ರವನ್ನು ಮೇಲಿಡುವುದಿಲ್ವಾ? ನಾವು ಸಂಚಾರ ಮಾಡುವ ದೊಡ್ಡ ವಾಹನಕ್ಕೆ 6 ಚಕ್ರಗಳಿದ್ದರೂ ಒಂದು ಚಕ್ರವನ್ನು ಮೇಲಿಡುವುದಿಲ್ವಾ? ಒಂದು ಪುಯ್ಯ ಅಂದ್ರೆ ಬೇಡವೇ? ಅದು ಯಾವುದು? ಅದು ವಾಹನ ಹೌದು ಅಲ್ವಾ? ನಾವು ರಾಜಮಾರ್ಗದಲ್ಲಿ ಸಂಚಾರ ಮಾಡುವ ಕುದುರೆ ಗಾಡಿಗೆ 6 ಚಕ್ರಗಳಿರ್ತದೆ. ಅದು ಪುಯ್ಯ ಆಗುವುದು ಹೇಗೆ? ಒಂದು ಎಲ್ಲರೂ ಅಡ್ಡಗೋಲು ಮುರಿದು ಹೋದ್ರೆ ಅಡ್ಡಗೋಲು ಮುರಿದು ಹೋದ್ರೆ ಮತ್ತೊಂದು